ಹರ್ಷದಿಂದ ಕರ್ತರನ್ನು ಹರ್ಷದಿಂದ ಕರ್ತರನ್ನು ಹಾಡ ಬನ್ನಿರಿ. ಹರ್ಷವೀವ ಯೇಸುವನ್ನು ಕೂಡಿ ವಂದಿಸಿ. ಪರಮದೇವ ಏಕದೇವ ನಮ್ಮ ಕರ್ತರು, ಕರುಣೆ ತೋರಿ ಭಕ್ತ ಕಾವ ಶಕ್ತ ದೇವರು, ಕರುಣೆ ತೋರಿ ಭಕ್ತ ಕಾವ ಶಕ್ತ ದೇವರು. ಹರ್ಷದಿಂದ ಕರ್ತರನ್ನು ಹಾಡ ಬನ್ನಿರಿ. ಹರ್ಷವೀವ ಯೇಸುವನ್ನು ಕೂಡಿ ವಂದಿಸಿ. ಹರ್ಷದಿಂದ ಕರ್ತರನ್ನು ಹಾಡ ಬನ್ನಿರಿ. ಹರ್ಷವೀವ ಯೇಸುವನ್ನು ಕೂಡಿ ವಂದಿಸಿ. ಸಕಲ ಸೃಷ್ಟಿವಾಗಿ ನಿಂತು ನಿಮ್ಮ ನಾಮವ ಅಖಿಲ ಲೋಕ ಭಕ್ತಿಯಿಂದ ಹಾಡಿ ಸಾರುವುದು. ಅಖಿಲ ಲೋಕ ಭಕ್ತಿಯಿಂದ ಹಾಡಿ ಸಾರುವುದು. ಹರ್ಷದಿಂದ ಕರ್ತರನ್ನು ಹಾಡ ಬನ್ನಿರಿ. ಹರ್ಷವೀವ ಯೇಸುವನ್ನು ಕೂಡಿ ವಂದಿಸಿ. ಹರ್ಷದಿಂದ ಕರ್ತರನ್ನು ಹಾಡ ಬನ್ನಿರಿ. ಹರ್ಷವೀವ ಯೇಸುವನ್ನು ಕೂಡಿ ವಂದಿಸಿ. ಇವತ್ತು ನಮ್ಮ ಮಧ್ಯೆ ಶಿವಮೊಗ್ಗ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಅತಿ ವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋರ್ ಅವರು ಇದ್ದಾರೆ. ನಮ್ಮೊಂದಿಗೆ ಇದ್ದು ಇವತ್ತಿನ ಬಲಿಪೂಜೆಯನ್ನು ಅರ್ಪಿಸಲು ಅವರು ಶಿವಮೊಗ್ಗದಿಂದ ಇವತ್ತು ಬೆಳಿಗ್ಗೆ ತಾನೇ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಬಿಷಪರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ಕ್ರಿಸ್ತರ ಶಾಂತಿ ನಿಮ್ಮೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ಸರ್ವ ಭಕ್ತಾದಿಗಳೇ, ಇಂದು ಈ ಸಂಧ್ಯಾ ಸಮಯದಲ್ಲಿ ದೇವರ ವಾಕ್ಯ ವಿಶ್ವಾಸ ಜೀವನಕ್ಕೆ ಅಸ್ತಿವಾರ ಎಂಬಂತಹ ಈ ವಿಷಯದ ಮೇಲೆ ನಾವು ಚಿಂತನೆ ಮಾಡಲು, ಈ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲು ಇಲ್ಲಿ ಬಂದು ಸೇರಿದ್ದೇವೆ. ಇದೊಂದು ವಿಶೇಷವಾದ ಸಂದರ್ಭ. ಕರಿಸ್ಮ್ಯಾಟಿಕ್ ಮೂವ್ಮೆಂಟ್ ಇದೇನಿದೆ, 50 ವರ್ಷಗಳ ಕಾಲ 50 ವಸಂತಗಳ ಸಾರ್ಥಕ ಸೇವೆಯನ್ನು ನೀಡುತ್ತಾ ಬಂದಿರುವಂಥ ಒಂದು ವಿಶೇಷವಾದ ಘಟಕ. ನಮ್ಮಲ್ಲಿ ಆಧ್ಯಾತ್ಮಿಕ ಜೀವವನ್ನಿತ್ತು ದೇವರ ವಾಕ್ಯದೆಡೆಗೆ ನಮ್ಮನ್ನು ಕರೆದೊಯ್ದು ಪ್ರಭು ಕ್ರಿಸ್ತರ ಪರಿಚಯವನ್ನು ಮಾಡಿಕೊಟ್ಟು ಕೊನೆಗಂತೂ ನಮ್ಮ ರಕ್ಷಣೆಗೆ ಆಧಾರವಾಗಿ ನಮ್ಮ ಸೇವೆಯನ್ನು ಮಾಡಿದಂಥ ಒಂದು ಘಟಕ, ಒಂದು ಸಂಸ್ಥೆ. ಇಂದು ನಾವು ದೇವರು ಕೊಟ್ಟ ವರಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುವಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ವಿಶ್ವಾಸದ ಬಗ್ಗೆ ಇವತ್ತು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮಲ್ಲಿ 2 ಶ್ವಾಸಗಳಿವೆ. ಸಾಮಾನ್ಯ ಶ್ವಾಸ, ಪ್ರಾಣಿಗಳಿಗೂ ಶ್ವಾಸ ಇದೆ, ನಮ್ಮಲ್ಲಿನೂ ಶ್ವಾಸ ಇದೆ, ಇದು ಸಾಮಾನ್ಯ ಶ್ವಾಸ. ಆದರೆ ನಮ್ಮಲ್ಲಿ ಇನ್ನೊಂದು ವಿಶೇಷ ಶ್ವಾಸ ಇದೆ, ಅದೇ ವಿಶ್ವಾಸ. ಈ ವಿಶೇಷ ಶ್ವಾಸ ಎಲ್ಲಿಂದ ಬಂದಿತ್ತು? ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದಾಮನನ್ನು, ಪ್ರಥಮ ಮಾನವನನ್ನು, ಸರ್ವೇಶ್ವರನನ್ನು ರಚಿಸುವಾಗ ಆತನನ್ನು ಕೊಟ್ಟಂಥ ಮಾನವನನ್ನು ಧೂಳಿಂದ ಮಾತ್ರ ರಚಿಸಲ್ಪಟ್ಟಿಲ್ಲ, ಮಾನವನು ದೇವರ ಶ್ವಾಸದಿಂದ ರಚಿಸಲ್ಪಟ್ಟಿದ್ದಾನೆ. ಹೀಗೆ ಧೂಳು ಮತ್ತು ಶ್ವಾಸ ಎರಡೂ ಸೇರಿ ನಾವು ಮನುಷ್ಯರಾಗಿದ್ದೇವೆ. ಒಂದೆಡೆಯಲ್ಲಿ ಧೂಳಿಗಾಗಿ ಹಿಂದಕ್ಕೆ ನಮ್ಮನ್ನು ಎಳೆಯುತ್ತಿರಬೇಕಾದ್ರೆ, ಇನ್ನೊಂದೆಡೆಯಲ್ಲಿ ದೇವರ ಶ್ವಾಸ ಏನಿದೆ ಆ ಶ್ವಾಸದೊಡೆಗೆ ನಮ್ಮನ್ನು ಸೆಳೆಯುತ್ತಾ ಇದೆ. ಕೆಲವೊಂದು ಸಾರಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ವಿಶ್ವಾಸವನ್ನು ಬಿಟ್ಟು ವಿಶೇಷವಾದ ಶ್ವಾಸವನ್ನು ತ್ಯಜಿಸಿ ಆ ಧೂಳಿಗಾಗಿ, ಮಣ್ಣಿಗಾಗಿ, ಸಂಪತ್ತಿಗಾಗಿ ನಾವು ಆತುರಪಟ್ಟು
ಅದನ್ನೇ ಬೆನ್ನಟ್ಟಿಕೊಂಡು ನಮ್ಮ ಜೀವನವನ್ನು ನಡೆಸಿದ್ದಿದ್ರೆ ಈ ಸಂದರ್ಭದಲ್ಲಿ ನಮ್ಮ ಪಾಪವನ್ನು ಒಪ್ಪಿಕೊಳ್ಳೋಣ, ದೇವರಲ್ಲಿ ಕ್ಷಮೆ ಬೇಡುತ್ತಾ ಜೊತೆಯಲ್ಲಿ ಹೇಳೋಣ, ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನಮಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ಪುಣ್ಯ ಮಾರ್ಗದಲ್ಲಿ ನಮಗೆ ಬಂದೊದಗುವ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಿಸಿರಿ. ಸಕಲ ಬಂಧನಗಳಿಂದ ಬಿಡುಗಡೆಯಾಗಿ ನಮ್ಮ ಆತ್ಮ ಶರೀರ ಸಮೇತ ನಿಮ್ಮ ಚಿತ್ತಕ್ಕನುಸಾರವಾಗಿ ನಾವು ನಡೆಯುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಕರ್ತರು ನಿಮ್ಮ ಕುಮಾರರೂ ಆಗಿರುವ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ದೇವರ ವಾಕ್ಯ ಜೀವಂತವಾದುದು, ಕ್ರಿಯಾತ್ಮಕವಾದುದು, ಎಂಥ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದುದು, ಪ್ರಾಣ ಮತ್ತು ಆತ್ಮಗಳ, ಕೀಲು ಮತ್ತು ಮಚ್ಚೆಗಳ ಭೇದವನ್ನು ಛೇದಿಸುವಂಥದ್ದು, ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂಥದ್ದು. ನಾವು ಯಾರಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಅವರ ಕಣ್ಣಿಗೆ ಮುಚ್ಚುಮರೆಯಾದುದು ಯಾವುದೂ ಇಲ್ಲ. ಅವರ ದೃಷ್ಟಿಗೆ ಎಲ್ಲವೂ ಬಟ್ಟಬಯಲು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕಿವಿಗೋಡು ದೇವ ನನ್ನ ಆತ್ಮದ ಮೊರೆಗೆ, ಕಿವಿಗೋಡು ದೇವ ನನ್ನ ಆತ್ಮದ ಮೊರೆಗೆ. ಕಾಪಾಡು, ಶತ್ರುಗಳ ಭಯವಿದೆ ನನಗೆ, ತಪ್ಪಿಸನ್ನ ಕಿಡುಕರ ಕುತಂತ್ರದಿಂದ, ಕಾದಿರಿಸನ್ನ ದುರುಳರ ದೊಂಬಿಯಿಂದ, ಜನರೆಲ್ಲರಾಗ ತಲ್ಲಣಗೊಳ್ಳುವರು. ಕಿವಿಗೋಡು ದೇವ ನನ್ನ
ದೇವರ ಕಾರ್ಯವಿದು ಎಂದು ಧ್ಯಾನಿಪಾರು. ಆತನ ಸತ್ಕಾರ್ಯಗಳನ್ನು ಸಾರುವರು. ಹರ್ಷಿಸಲಿ ಸಜ್ಜನರು ಪ್ರಭುವಿನಲ್ಲಿ, ಆಶ್ರಯ ಪಡೆಯಲಿಗಲೇ ಆತನಲ್ಲಿ. ಕಿವಿಗೊಡು ದೇವ ನನ್ನ ಆತ್ಮದ ಮೊರೆಗೆ. ಸಲ್ಲಲಿ ದೇವ ಕುವರಗೆ, ಮಹಿಮೆ ಸಲ್ಲಲಿ ಯೇಸು ಕ್ರಿಸ್ತಗೆ. ಸ್ತುತಿಯು ಸಲ್ಲಲಿ ದೇವ ಕುವರಗೆ, ಮಹಿಮೆ ಸಲ್ಲಲಿ ಯೇಸು ಕ್ರಿಸ್ತಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭುವು ನಿಮ್ಮೊಡನೆ ಇರಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಗಲಿಲೇಯದ ಸರೋವರದ ತೀರದಲ್ಲಿ ಮತ್ತೆ ಬೋಧಿಸಲಾರಂಭಿಸಿದರು. ಜನರು ಕಿಕ್ಕಿರಿದು ಸುತ್ತಲೂ ನೆರೆದು ಬಂದಿದ್ದರು. ಆದುದರಿಂದ ಅವರು ಸರೋವರದಲ್ಲಿದ್ದ ದೋಣಿಯೊಂದನ್ನು ಹತ್ತಿ ಕುಳಿತರು. ಜನರು ದಡದಲ್ಲೇ ಉಳಿದರು. ಆಗ ಯೇಸು ಅವರಿಗೆ ಅನೇಕ ವಿಷಯಗಳನ್ನು ಸಾಮತಿಗಳ ಮೂಲಕ ಬೋಧಿಸುತ್ತಾ ಹೀಗೆಂದರು. ಕೇಳಿ, ಒಬ್ಬ ರೈತ ಬಿತ್ತುವುದಕ್ಕೆ ಹೊರಟ. ಬಿತ್ತನೆ ಮಾಡುತ್ತಾ ಇದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು. ಬಿದ್ದುದೇ ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು. ಅಲ್ಲಿ ಮಣ್ಣು ಬಹಳ ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು. ಬಿಸಿಲೇರಿದಾಗ ಬಾಡಿದವು. ಆಳವಾಗಿ ಬೇರೂರಲು ಆಗದ ಕಾರಣ ಅವು ಒಣಗಿ ಹೋದವು. ಇನ್ನು ಕೆಲವು ಬೀಜಗಳು ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಮುಳ್ಳು ಪೊದೆಗಳು ಸಸ್ಯಗಳ ಸಮೇತ ಅವುಗಳನ್ನು ಅದುಮಿ ಬಿಟ್ಟವು. ಆದುದರಿಂದ ಅವು ಫಲ ಕೊಡಲಿಲ್ಲ. ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು. ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು. ಅವುಗಳಲ್ಲಿ ಕೆಲವು 30ರಷ್ಟು, ಕೆಲವು 60ರಷ್ಟು, ಮತ್ತೆ ಕೆಲವು 100ರಷ್ಟು ಫಸಲನ್ನು ಕೊಟ್ಟವು. ಈ ಸಾಮತಿಯನ್ನು ಹೇಳಿದ ಬಳಿಕ ಯೇಸು, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಈ ಹಾಡನ್ನ ಕೇಳಿದ್ದಿರಬಹುದು.
ಕಿವಿಯಿರುವವನು ಆಲಿಸಲಿ ದೇವರ ಈ ವಾಕ್ಯವ, ಆಲಿಸದವನು ಅನರ್ಹನು, ಕಿವಿಯಿದ್ದು ಇಲ್ಲದವನು. ಕಿವಿ ಇರುವವನು ಆಲಿಸಲಿ ದೇವರ ಈ ವಾಕ್ಯವ, ಆಲಿಸದವನು ಅನರ್ಹನು, ಕಿವಿಯಿದ್ದು ಇಲ್ಲದವನು. ಪ್ರೀತಿಯ ಸಹೋದರ ಸಹೋದರಿಯರೇ, ಏನೋ ತಪ್ಪಿರಬಹುದು. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಕಿವಿ ಇದ್ದರೆ ಸಾಲದು. ದೇವರ ವಾಕ್ಯ ನಮ್ಮ ಕಿವಿಯಲ್ಲಿ ಬಿದ್ದರೆ ಸಾಲದು. ಯಾಕೆಂದರೆ ಅದು ಇನ್ನೊಂದೆಡೆಯಿಂದ ಹಾದು ಹೋಗುವುದು ವಿನಃ ಒಳಗೆ ಕೆಲವೊಂದು ಸಾರಿ ಒಳಗೆ ಹೋಗದು. ಕಿವಿ ಇದ್ದರೆ ಸಾಲದು. ದೇವರ ವಾಕ್ಯಕ್ಕೆ ನಿಜವಾಗಿಯೂ ಆಸ್ಪದ ಮಾಡಿಕೊಡ್ಬೇಕಾದ್ರೆ ಅಲ್ಲೊಂದು ಫಲವತ್ತಾದ ಹದ ಮಾಡಿದಂತಹ ಹೃದಯ ಇದ್ದಿರಬೇಕು. ಆ ದೇವರ ವಾಕ್ಯ ಎಂಬಂಥ ಬೀಜ ಏನಿದೆ, ಆ ಫಲವತ್ತಾದ ಆ ಹದ ಮಾಡಿದಂತಹ ಆ ನೆಲದ ಮೇಲೆ ಆ ಹೃದಯದಲ್ಲಿ ಬೇರೂರಬೇಕು. ಅದು ಅಲ್ಲಿ ಮೊಳಕೆ ಹೊಡೆದು ಹೆಮ್ಮರವಾಗಿ ಬೆಳೆಯುವುದು, ಧಾರಾಳವಾಗಿ ಯಥೇಚ್ಛವಾಗಿ ಫಲ ನೀಡುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯಕ್ಕೆ ನಿಜವಾಗಿಯೂ ಎಷ್ಟೊಂದು ಶಕ್ತಿ ಇದೆ ಅಂದರೆ, ಯಾವುದೇ ಪಾಪಿಯನ್ನ, ನೀಚ ಪಾಪಿಯನ್ನಾದರೂ ಕೂಡ ಉಚ್ಚ ಸಂತರನ್ನಾಗಿ ಪರಿವರ್ತಿಸುವುದಕ್ಕೆ, ಉತ್ತುಂಗಕ್ಕೆ ಆತನನ್ನು ಏರಿಸುವುದಕ್ಕೆ ಅದಕ್ಕೆ ಶಕ್ತಿ ಇದೆ. ದೇವರ ವಾಕ್ಯ ನಿಜವಾಗಿಯೂ ನಮ್ಮ ಹೃದಯದಲ್ಲಿ ಆ ಹದ ಮಾಡಿದಂತಹ ಆ ಭೂಮಿಯಲ್ಲಿ ಬಿದ್ದಾಗ ಅದು ಫಲ ಕೊಡುತ್ತದೆ ಖಂಡಿತವಾಗಿಯೂ. ಸಂತ ಫ್ರಾನ್ಸಿಸ್ ಸವೇರಿಯವರ ಬಗ್ಗೆ ಕೇಳದೇ ಇಲ್ಲದಂಥ ಯಾರೂ ವ್ಯಕ್ತಿ ಇಲ್ಲ. ಸಂತ ಫ್ರಾನ್ಸಿಸ್ ಸವೇರಿಯವರ ಅರ್ಧ ಜೀವನವನ್ನು ನೋಡಿದರೆ ಪಾಪ ಕಳಂಕದಲ್ಲಿ ಮುಳುಗಿ ಹೋದಂಥ ವ್ಯಕ್ತಿ ಈತನು. ಒಳ್ಳೆಯ ಜೀವನವನ್ನು ಆತನು ನಡೆಸಿದ್ದಿಲ್ಲ. ಆತನು ನಿಜವಾಗಿಯೂ ಈ ಲೋಕದ ಎಲ್ಲ ವ್ಯಾಮೋಹಗಳಿಗೆ ಬಲಿ ಹೋದಂಥ ವ್ಯಕ್ತಿ. ಕೊನೆಗಂತೂ ಆತನ ಜೀವನದಲ್ಲಿ ಇನ್ನೊಬ್ಬ ಸಂತನನ್ನು ಭೇಟಿಯಾಗ್ತಾನೆ, ಸಂತ ಇಗ್ನಾಸಿಯಸ್ ಲೊಯೋಲದ ಸಂತ ಇಗ್ನಾಸಿ ಈತನನ್ನು ಭೇಟಿಯಾಗಿದ್ದೆ. ಇಗ್ನಾಸಿಯು ಈತನನ್ನು ನೋಡಿ ಈ ನೀಚನಾದಂತಹ ಪಾಪಿಯಲ್ಲಿ ಏನೋ ಭಕ್ತನಿದ್ದಾನೆ, ಈತನಲ್ಲಿ ಸಂತನಿದ್ದಾನೆ ಎಂಬುದನ್ನು ಕಂಡರಿತು. ಈ ಹುಳದಲ್ಲಿ ಏನೋ ಸುಂದರವಾದ ಒಂದು ಪತಂಗ ಇದೆ ಎಂಬುದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡಂಥ ಇಗ್ನಾಸಿಯು ಪದೇ ಪದೇ ಹೇಳಿದಂಥ ಒಂದೇ ಒಂದು ಮಾತು, ಫ್ರಾನ್ಸಿಸ್, ಇಡೀ ಲೋಕವನ್ನೇ ಜಯಿಸಿ ನಿನ್ನ ಆತ್ಮವನ್ನು ನೀನು ಕಳೆದುಕೊಂಡಲ್ಲಿ ನಿನಗೇನು ಲಾಭ? ಫ್ರಾನ್ಸಿಸ್, ಇಡೀ ಲೋಕವನ್ನೇ ಜಯಿಸಿ ಎಲ್ಲವನ್ನ ಸಾಧಿಸಿ ನಿನ್ನ ಜೀವವನ್ನೇ ನೀನು ಕಳೆದುಕೊಂಡರೆ ನಿನಗೇನು ಲಾಭ? ಸಂತ ಇಗ್ನಾಸಿಗೆ ಸಿಕ್ಕಂಥ ಈ ಮಾತುಗಳು ಎಲ್ಲಿಂದ? ಅದೇ ಬೈಬಲ್ ಗ್ರಂಥದಿಂದ, ಪವಿತ್ರ ಗ್ರಂಥದಿಂದ ಆರಿಸಿದಂಥ ಈ ವಾಕ್ಯ, ಒಂದೇ ಒಂದು ವಾಕ್ಯ ಪದೇ ಪದೇ ಆತನ ಆ ಹೃದಯದಲ್ಲಿ ಬಿತ್ತಿದಾಗ ಕ್ರಮೇಣವಾಗಿ ಫ್ರಾನ್ಸಿಸ್ಗೆ ಅರ್ಥವಾಯಿತು, ನಿಜವಾಗಿಯೂ ತಾನು ಇಡೀ ಜಗತ್ತನ್ನೇ ಜಯಿಸಬೇಕೆಂಬಂಥ ಹಂಬಲವನ್ನು ಇಟ್ಟುಕೊಂಡು, ಅದೆಷ್ಟೋ ದೊಡ್ಡ ಕನಸನ್ನು ಇಟ್ಟುಕೊಂಡು ಅದನ್ನು ನಾನು ಬೆನ್ನಟ್ಟಿಕೊಂಡು ಓಡ್ತಾ ಇದ್ದೇನೆ, ನಾನು ಆತ್ಮವನ್ನು ಕಳ್ಕೊಳ್ತಾ ಇದ್ದೇನೆ ಎಂಬಂಥ ಅರಿವು ಮೂಡಿದಾಗ ಆತನು ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಆತನು ದೇವರ ವಾಕ್ಯಕ್ಕೆ ಮಡಿದು ಮುಂದಕ್ಕೆ ಹೊಸ ಜೀವನವನ್ನು ಪ್ರಾರಂಭಿಸ್ತಾನೆ. ಇದೇ ಫ್ರಾನ್ಸಿಸ್ ಸವೇರಿ. ಮದರ್ ತೆರೇಸಾ ಇವತ್ತು ಸಂತ ಕೋಲ್ಕತ್ತಾದ ಸಂತ ತೆರೇಸಾ ಇವರು ಕೇಳಿದಂಥ ಒಂದೇ ಒಂದು ವಾಕ್ಯ, ಬಾ ನನ್ನ ಬೆಳಕಾಗು ಬಾ. ಇದೇ ವಾಕ್ಯವನ್ನು ಪದೇ ಆಕೆಯು ಕೇಳಿದಾಗ ತನ್ನ ಇಡೀ ಜೀವನವೇ ಬದಲಾಗುತ್ತೆ. ತನ್ನ ಜೀವನ ಮಾತ್ರವಲ್ಲ, ಹಲವಾರು ಬಡಬಗ್ಗವರ ಜೀವನ, ಎಷ್ಟೋ ದರಿದ್ರರ ಜೀವನ, ಇವತ್ತು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥ ಜೀವನ ಎಲ್ಲವೂ ಹೊಸದಾಗಿ ಮಾರ್ಪಾಡಾಗುತ್ತೆ. ಹೊಸ ಲೋಕನೆ ಅಲ್ಲಿ ಪ್ರಾರಂಭ ಆಗುತ್ತೆ. ಒಂದೇ ಒಂದು ವಾಕ್ಯ, ನನ್ನ ಬೆಳಕಾಗು ಬಾ, ಬಾ ನನ್ನ ಬೆಳಕಾಗು ಬಾ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ, ಅಷ್ಟೊಂದು ಬಲ ಇದೆ. ಆದರೆ ಆ ದೇವರ ವಾಕ್ಯ ನಮ್ಮ ಜೀವನದಲ್ಲಿ
ಒಳ ಬರಬೇಕು, ನಮ್ಮ ಹೃದಯಗಳಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ದೇವರ ವಾಕ್ಯವು ನಮ್ಮಲ್ಲಿ ಫಲ ನೀಡಬೇಕಾದ್ರೆ ಏನಾಗಬೇಕು? ಈ ನಿಜವಾಗಿಯೂ ಫಲ ನೀಡಬೇಕಾದ್ರೆ 4 ಹಂತಗಳನ್ನು ದಾಟಿ ದೇವರ ವಾಕ್ಯ ಹೋಗಬೇಕು. ಈ 4 ಹಂತಗಳು ಯಾವುವು? ಮೊದಲನೇದಾಗಿ ಶ್ರವಣ, ಎರಡನೇದಾಗಿ ಮನನ, ಮೂರನೇದಾಗಿ ನಿಧಿಧ್ಯಾಸನ ಮತ್ತು ಕೊನೆಯದಾಗಿ ಅನುಕರಣ. ಶ್ರವಣ, ಮನನ, ನಿಧಿಧ್ಯಾಸನ ಮತ್ತು ಅನುಕರಣ. ಶ್ರವಣ ಅಂದರೆ ಕೇಳುವಂತಹದ್ದು, ಆಲಿಸುವಂತಹದ್ದು, ಅದೇ ಶ್ರವಣ. ಆದರೆ ಎಷ್ಟೋ ಮಂದಿ ನಾವು ಕೇಳ್ತಾ ಇಲ್ಲ. ಅದೊಂದು ಊರಲ್ಲಿ ಒಬ್ಬ ಯುವಕನಿದ್ದ, ಅರೆ ಹುಚ್ಚ. ಏನೋ ಹೆಚ್ಚು ಕಮ್ಮಿ ಇತ್ತು ಆತನಲ್ಲಿ. ಆತನು ಏನೋ ನಂಬಿಕೊಂಡಿದ್ದ, ಈ ಗೋಡೆಗಳು ಏನೋ ಮಾತಾಡ್ತವೆ ಎಂಬಂಥದ್ದೇ ಆತನ ನಂಬಿಕೆ. ಗೋಡೆಗಳು ಮಾತಾಡ್ತವೆ, ಅದಕ್ಕಾಗಿ ಎಲ್ಲೆಲ್ಲೋ ಗೋಡೆಗಳಿವೆ, ಅಲ್ಲಿ ಹೋಗಿ ಗೋಡೆಗೆ ಹೊರಗೆ ನಿಂತು ಆತನು ಆಲಿಸ್ತಾ ಇದ್ದ ಈ ಗೋಡೆಗಳನ್ನು. ಅಥವಾ ಎಲ್ಲಿ ಕಂಬ ಇದೆ, ಕಂಬಗಳಿಗೆ ಕಿವಿ ಕೊಟ್ಟು ಕೇಳ್ತಾ ಇದ್ದ. ಕಂಬಗಳು ಮಾತಾಡ್ತವೆ, ಗೋಡೆಗಳು ಮಾತಾಡ್ತವೆ ಎಂಬಂಥದ್ದೇ ಆತನ ಭಾವನೆ. ಆತನ ಆತ್ಮೀಯರು, ಆತನ ಕುಟುಂಬಸ್ಥರು ಅವನನ್ನು ಒಂದು ದಿವಸ ಕರೆದುಕೊಂಡು ಹೋಗಿ ಈ ಮನಃಶಾಸ್ತ್ರಜ್ಞರಲ್ಲಿ ಕರೆದುಕೊಂಡು ಹೋದರು, ಡಾಕ್ಟ್ರಲ್ಲಿ ಕರ್ಕೊಂಡು ಹೋದರು ಮತ್ತು ಹೇಳಿದರು, ನೋಡೋ ಈತನಿಗೆ ಏನೋ ಮಾನಸಿಕ ರೋಗ ಇದೆ, ಏನನ್ನ ಮಾಡಿ ಆತನನ್ನು ಸರಿ ಮಾಡಿ ಎಂದು ಬೇಡಿಕೊಂಡಾಗ ಡಾಕ್ಟರ್ ಈತನನ್ನು ಇಡೀ ಕಥೆಯನ್ನು ಕೇಳಿ ಇಲ್ಲಿ ಅಡ್ಮಿಟ್ ಮಾಡಿ ಹೋಗಿ, ನಾಳೆ ಅವನ್ನ ಕರ್ಕೊಂಡು ಹೋಗಿ ಡಿಸ್ಚಾರ್ಜ್ ಮಾಡಿಕೊಡ್ತೇನೆ, ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳಿ ಆ ದಿವಸ ಒಂದು ದಿವಸಕ್ಕಾಗಿ ಆತನನ್ನು ಅಡ್ಮಿಟ್ ಮಾಡಿಬಿಟ್ರು. ಆತನಿಗೊಂದು ರೂಮನ್ನು ಕೊಟ್ಬಿಟ್ರು. ಬೆಳಿಗ್ಗೆ ಮರು ದಿವಸ ಸುಮಾರು 9 ಗಂಟೆಗೆ ಡಾಕ್ಟರ್ ಒಳಗೆ ಹೋಗಬೇಕಾದ್ರೆ ಈತನು ತಿಂಡಿ ಏನೂ ತಿಂದಿಲ್ಲ. ಅಲ್ಲಿ ನೋಡಿದರೆ ಗೋಡೆಗೆ ಹೊರಗಿಂದು ನಿಂತಿದ್ದಾನೆ, ಗೋಡೆಯನ್ನು ಆಲಿಸ್ತಾ ಇದ್ದಾನೆ, ಕಿವಿಗೊಟ್ಟು ಆ ಗೋಡೆಯನ್ನೇ ಆಲಿಸ್ತಾ ಇದ್ದಾನೆ. ಡಾಕ್ಟರ್ ಒಳಗೆ ಹೋದರು. ಆತನ ರೋಗಿಯ ಮುಂದಕ್ಕೆ ಹೋಗಿ ಆತನೂ ಕೂಡ ನಿಂತ್ಕೊಂಡ ಮತ್ತು ಈಚೆಯಿಂದ ಡಾಕ್ಟರ್ ಕೂಡ ಗೋಡೆಯನ್ನು ಆಲಿಸ್ತಾನೆ, ಈಚೆಯಿಂದ ಮುಂದಕ್ಕೆ ಆ ರೋಗಿಯೂ ಕೂಡ ಅದೇ ಗೋಡೆಯನ್ನು ಆಲಿಸ್ತಾನೆ. 5 ನಿಮಿಷ ಹೋಯಿತು, 10 ನಿಮಿಷಗಳಾದವು, 15 ನಿಮಿಷಗಳಾದವು. 15 ನಿಮಿಷ ಆದಮೇಲೆ ಡಾಕ್ಟರ್ ಈಚೆಗೆ ಬಂದು ಆ ಯುವಕನನ್ನು ಕರೆದು, ಬಾತಮ್ಮ ಇಲ್ಲಿಗೆ ಬಾ, ಕಳೆದ 15 ನಿಮಿಷಗಳನ್ನು ಗೋಡೆಯನ್ನು ನಾನು ಆಲಿಸ್ತಾ ಇದ್ದೇನೆ, ಗೋಡೆ ನನ್ನಲ್ಲಿ ಮಾತಾಡೇ ಇಲ್ಲ. ಆದ್ದರಿಂದ ಗೋಡೆಗಳು ಮಾತಾಡಲ್ಲ, ಗೋಡೆಯನ್ನು ಇನ್ನೂ ಕೇಳುವಂಥದ್ದನ್ನು ಬಿಟ್ಬಿಡು ಎಂಬುದಾಗಿ ಹೇಳಿದ್ದಕ್ಕೆ ಆ ರೋಗಿಯು ಅಂದ, ಡಾಕ್ಟರ್ ನಿಮಗೇನಾದರೂ ಹುಚ್ಚು ಹಿಡಿದಿರಬೇಕು, ನಿಮಗೇನೋ ಹುಚ್ಚು ಹಿಡಿದಿರಬೇಕು. ಈಗ ತಾನೇ ಬಂದಿರಿ, ಬರೀ 15 ನಿಮಿಷ ನೀವು ಗೋಡೆಯನ್ನು ಆಲಿಸಿ ಗೋಡೆ ನಿಮ್ಮಲ್ಲಿ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ನನಗೆ ಕಳೆದ 15 ವರ್ಷಗಳಿಂದ ಈ ಗೋಡೆಗಳನ್ನು ಆಲಿಸ್ತಾ ಇದ್ದೇನೆ. 15 ವರ್ಷಗಳಲ್ಲಿ ಗೋಡೆ ನನ್ನಲ್ಲೇ ಮಾತಾಡಿಲ್ಲ, 15 ನಿಮಿಷದಲ್ಲಿ ನಿಮ್ಮಲ್ಲಿ ಮಾತಾಡ್ತೇನೋ? ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯೋಚನೆ ಮಾಡುವಂಥದ್ದಿದೆ. ಬರೀ 15 ನಿಮಿಷದಲ್ಲಿ ದೇವರ ವಾಕ್ಯವನ್ನು ಕೇಳ್ತೇವೆ, 15 ನಿಮಿಷದಲ್ಲಿ ಪವಾಡಗಳಾಗ್ತವೆ, 15 ನಿಮಿಷದಲ್ಲಿ ನಾವು ಮಾತಾಡಿದರೆ ಸಾಕು ಎಂಬುದಾಗಿ 15 ನಿಮಿಷದಲ್ಲಿ ಆಗ್ತಿರುವಂಥ ಕಾರ್ಯಕ್ರಮವಲ್ಲ ಇದು. ಇದು 15 ದಿವಸಗಳ ಕಾರ್ಯಕ್ರಮವಲ್ಲ. ಬಹುಶಃ 15 ವರ್ಷಗಳು ತಗಲಿದವು, ಏನೋ 50 ವರ್ಷಗಳು 75 ವರ್ಷಗಳು ಬೇಕಾದೀತು ನಮಗೆ. ದೇವರ ವಾಕ್ಯವು ನಿಜವಾಗಿಯೂ ನಮ್ಮಲ್ಲಿ ಬೇರೂರಬೇಕಾದ್ರೆ, ಅದು ಸಂಪೂರ್ಣವಾಗಿ ಫಲ ನೀಡಬೇಕಾದ್ರೆ, 100ಕ್ಕೆ 100ರಷ್ಟು ಫಲ ನೀಡಬೇಕಾದ್ರೆ ಬಹುಶಃ ನಾವು ಕೇಳಬೇಕು 15 ವರ್ಷಗಳು, 50, 75 ವರ್ಷಗಳು. ಪ್ರತಿಯೊಂದು ಸಾರಿ ದೇವರ ವಾಕ್ಯಕ್ಕೆ ನಾವು ನಮ್ಮ ಹೃದಯಗಳನ್ನು ತೆರೆದಿಟ್ಟಾಗ ಅದು ಫಲ ನೀಡುವುದು. ಆದರೆ ಆ ಹೃದಯದಲ್ಲಿ ಮಣ್ಣು ಫಲವತ್ತಾಗಿರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಆಲಿಸುವಂತಹದ್ದು ಶ್ರವಣ. ಇನ್ನು 2ನೇ ಹಂತ ಇದೆ, ಮನನ. ಆಲಿಸಿದರೆ ಸಾಲದು, ದೇವರ ವಾಕ್ಯವನ್ನು ಕೇಳಿದಂಥ ನಾವು ಅದರ ಮೇಲೆ ಮನನವನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ಆ ದೇವರ ವಾಕ್ಯ ಏನಿದೆ ಅದು ನಮ್ಮಲ್ಲಿ ಜೀರ್ಣವಾಗಬೇಕು. ಸಂಪೂರ್ಣವಾಗಿ ನಮ್ಮಲ್ಲಿ ಜೀರ್ಣ ಆಗಬೇಕಾದ್ರೆ ನಾವು ಹಲವಾರು ತಾಸುಗಳ, ಹಲವಾರು ವರ್ಷಗಳ ಈ ಧ್ಯಾನದಲ್ಲಿ ತೊಡಗಬೇಕಾಗುತ್ತೆ. ಆದ್ದರಿಂದ ನಾವು ದೇವರ ವಾಕ್ಯವನ್ನು ಕೇಳಿದಂಥವರು ಮೌನಿಗಳಾಗಬೇಕು. ಕೆಲ ಸಮಯ ಆ ದೇವರ ವಾಕ್ಯಕ್ಕೆ ಬೇರೂರದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಒಂದೇ ದಿವಸ ಬೀಜ ಏನೋ ಬಿತ್ತಿದ್ದು
ಮರುದಿವಸ ಹೋಗಿ ನಾವು ಮೊಳಕೆ ಹೊಡೆದಿದೆ, ಮರ ಆಗಿದೆ ಎಂಬುದರೆ ಖಂಡಿತವಾಗಿಯೂ ಸುಳ್ಳಾದೀತು. ಆ ಬೀಜ ಏನಿದೆ ಅದು ಮೊಳಕೆ ಹೊಡೆಯಬೇಕಾದ್ರೆ ಕೆಲವೊಂದು ಬೀಜಗಳಿಗೆ 4-5 ದಿವಸಗಳು ಹೋದವು. ಇನ್ನು ಕೆಲವು ಬೀಜಗಳು ಅದಕ್ಕಿಂತ ಮೊದಲು ಮೊಳಕೆ ಹೊಡೆದವು. ಆದರೂ ದೇವರ ವಾಕ್ಯಕ್ಕೆ ತನ್ನದೇ ಆದಂಥ ಸಮಯವನ್ನು ನೀಡಬೇಕಾಗುತ್ತೆ. ನಾವು ಧ್ಯಾನದಲ್ಲಿ ತೊಡಬೇಕು, ಮನನ. ಇನ್ನು ನಿಧಿ ಧ್ಯಾಸನ. ನಿಧಿ ಅಂದರೆ ದೇವರ ವಾಕ್ಯ. ಆ ನಿಧಿ ಆಸೀನಗೊಳ್ಬೇಕು. ಆಸನ ಅಂದರೆ ಕುರ್ಚಿ, ಆಸನ. ಈ ನಿಧಿ ಏನಿದೆ, ದೇವರ ವಾಕ್ಯ ಏನಿದೆ, ಅದು ನಮ್ಮಲ್ಲಿ ಆಸೀನಗೊಳ್ಳಬೇಕು. ಅದು ನಮ್ಮಲ್ಲಿ ಒಂದಾಗಬೇಕು. ಅದು ನಮ್ಮಲ್ಲಿ ಸಂಪೂರ್ಣವಾಗಿ ಒಂದಾಗಿ ಬಾಳಬೇಕು. ನಾವು ಮತ್ತು ದೇವರ ವಾಕ್ಯ ಒಂದೇ ಆಗಬೇಕು. ಹೀಗಾದಲ್ಲಿ ಮಾತ್ರ ಅದು ಫಲ ನೀಡುವುದು. ದೇವರ ವಾಕ್ಯವನ್ನು ಕೇಳಿ ಅದನ್ನು ಆಲಿಸಿ ಧ್ಯಾನಿಸಿ ಕೊನೆಗಂತೂ ನಮ್ಮಲ್ಲಿ ಸಂಪೂರ್ಣವಾಗಿ ಆ ದೇವರ ವಾಕ್ಯವು ಒಂದಾಗಬೇಕು. ಅದಕ್ಕಾಗಿಯೇ ಎಜೆಕಿಯೇಲ್ ಪ್ರವಾದಿಯನ್ನು ಕೇಳಿ, ಎಜೆಕಿಯೇಲ್ ಪ್ರವಾದಿಗೆ ಕೊಟ್ಟಂತಹ ಆ ದೇವರ ವಾಕ್ಯದ ಸುರುಳಿ ಏನಂದಿತೋ, ಆ ಸುರುಳಿಯನ್ನು ನಿನ್ನ ಕೈಯಲ್ಲಿ ತೆಗೆದುಕೊಳ್ಳು, ಆ ಸುರುಳಿಯನ್ನು ನೀನು ಬಾಯಲ್ಲಿ ಹಾಕಿ ಅದನ್ನು ನೀನು ತಿನ್ನು, ಅದು ನಿನ್ನಲ್ಲಿ ಜೀರ್ಣವಾಗಲಿ, ಅದಾದ ನಂತರ ಮಾತ್ರ ಇನ್ನೊಬ್ಬರಿಗೆ ಬೋಧನೆ ಮಾಡಲು ಹೋಗು ಎಂಬುದಾಗಿ ಎಸೇಕಿಯೇಲ್ ಪ್ರವಾದಿಗೆ ಹೇಳಿದಂಥ ವಾಕ್ಯಗಳು ನಮ್ಮಲ್ಲಿನೂ ಕೂಡ ಅದೇ ರೀತಿ. ದೇವರ ವಾಕ್ಯ ಏನಿದೆ, ಆ ದೇವರ ವಾಕ್ಯವು ನಮ್ಮಲ್ಲಿ ಜೀರ್ಣಗೊಳ್ಳಬೇಕು, ನಮ್ಮಲ್ಲಿ ಒಂದಾಗಬೇಕು. ಇದೇ ನಿಧಿ ಧ್ಯಾಸನ. ಅಷ್ಟರಲ್ಲಿ ಸಾಲದು, ಇನ್ನು ಅನುಕರಣ. ದೇವರ ವಾಕ್ಯಕ್ಕೆ ನಾವು ಬದ್ಧರಾಗಿ ನಡೆಯಬೇಕು. ನಮ್ಮ ಜೀವನದಲ್ಲಿ ಅದೇ ವಿಶ್ವಾಸ ಅಂದರೆ ದೇವರ ವಾಕ್ಯಕ್ಕೆ ನಾವು ಬದ್ಧರಾಗಿ ನಡೆಯುವಂತಹದ್ದು. ಆ ವಿಶ್ವಾಸ ಏನಿದೆ ಅದು ನಮ್ಮ ಜೀವನದಲ್ಲಿ ತೋರ್ಪಡಿಸುವಂತಹದ್ದು. ಮಾತಿನಲ್ಲಿ ವಿಶ್ವಾಸದ ಸಂಗ್ರಹವನ್ನು ಆಡಿದರೆ ಸಾಲದು. ನಮ್ಮ ಜೀವನದಲ್ಲಿನೂ ಕೂಡ ವಿಶ್ವಾಸ ಏನಿದೆ, ದೇವರ ಶ್ವಾಸ ಏನಿದೆ, ವಿಶೇಷ ಶ್ವಾಸ ಏನಿದೆ, ಅದನ್ನು ನಾವು ತೋರ್ಪಡಿಸಬೇಕು. ನಮ್ಮ ಜೀವನದಲ್ಲಿ, ನಮ್ಮ ಪ್ರತಿಯೊಂದು ಮಾತಿನಲ್ಲಿ, ನಮ್ಮ ಕೃತ್ಯಗಳಲ್ಲಿ, ನಮ್ಮ ಪ್ರತಿಯೊಂದು ಆಗು ಹೋಗುವಂಥ ವಿಷಯಗಳಲ್ಲಿ ಅದು ಬಯಲಿಗೆ ಬರಬೇಕು. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಕೇಳಿದಂಥ ಹಲವಾರು ವಾಕ್ಯಗಳಿವೆ. ಮತ್ತಾಯನು ಬರೆದಂಥ ಶುಭ ಸಂದೇಶ 7ನೇ ಅಧ್ಯಾಯ 21ರಿಂದ 23 ಕೇಳಿ. ಯಾವ ರೀತಿಯಲ್ಲಿ ನಾವು ಅನುಕರಿಸಬೇಕು ಎಂಬುದಾಗಿ ತಿಳಿಸ್ತಾ ಇದೆ. ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವ ಪ್ರತಿಯೊಬ್ಬನೂ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರನು. ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆದು ಸಾಮ್ರಾಜ್ಯವನ್ನ ಸೇರುವುದಕ್ಕೆ ಸಾಧ್ಯವಿಲ್ಲ. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತಕ್ಕನುಸಾರವಾಗಿ ನೀವು ನಡೆದಲ್ಲಿ ಮಾತ್ರ ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವಿರಿ. ಹಾಗಾದರೆ ಸ್ವಾಮಿ ಸ್ವಾಮಿ ಎಂಬುದಾಗಿ ಹಲವಾರು ಸಾರಿ ಪ್ರಾರ್ಥನೆಗಳನ್ನು ಮಾಡಿದರೆ ಸಾಲದು. ದೇವರ ವಾಕ್ಯವನ್ನು ನಾವು ಅರಿತು ಆ ದೇವರ ವಾಕ್ಯಕ್ಕೆ ನಾವು ಅವಕಾಶ ಮಾಡಿಕೊಟ್ಟು ಕೊನೆಗಂತೂ ದೇವರ ವಾಕ್ಯದ ಪ್ರಕಾರ ನಾವು ನಡೆಯಬೇಕು. ದೇವರ ಚಿತ್ತ ಏನೆಂಬುದನ್ನು ಅರಿತು ಆ ದೇವರ ಚಿತ್ತವನ್ನು ನಾವು ಸಾಕ್ಷಾತ್ಕಾರಗೊಳಿಸಬೇಕು ನಮ್ಮ ಜೀವನದಲ್ಲಿ. ಇದಾದಲ್ಲಿ ಮಾತ್ರ ಆ ದೇವರ ವಾಕ್ಯವು ಫಲ ನೀಡುವುದು. ಮತ್ತಾಯನು ಬರೆದಂಥ 12ನೇ ಅಧ್ಯಾಯ 46ರಿಂದ 50 ವಾಕ್ಯಗಳು. ನನ್ನ ತಾಯಿ ಯಾರು, ನನ್ನ ತಾಯಿ ಯಾರು, ನನ್ನ ಸಹೋದರರು ಯಾರು, ನನ್ನ ಸಹೋದರಿಯರು ಯಾರು? ಯಾರು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಅನುಸಾರವಾಗಿ ನಡೆಯುತ್ತಾನೋ ಆತನೇ ನನ್ನ ತಾಯಿ, ಆತನೇ ನನ್ನ ಸಹೋದರ, ಆತನೇ ನನ್ನ ಸಹೋದರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ಖಡಾಖಂಡಿತವಾಗಿ ಹೇಳಿ ತನ್ನ ಕುಟುಂಬವನ್ನು ವಿಶ್ವ ಕುಟುಂಬವನ್ನಾಗಿ ಅವರು ವಿಸ್ತರಿಸ್ತಾರೆ. ತನ್ನ ಕುಟುಂಬಸ್ಥರು ಯಾರು? ತನ್ನ ತಂದೆ, ನನ್ನ ತಾಯಿ ಮತ್ತು ಸಹೋದರ ಸಹೋದರಿಯರು ಯಾರು? ನನ್ನ ಜೊತೆಯಲ್ಲಿ ಉದರದ ಜೊತೆಯಲ್ಲಿ ಹುಟ್ಟಿದವರು ಸಹೋದರರಲ್ಲ. ದೇವರ ವಾಕ್ಯವನ್ನು ಕೇಳಿ ಯಾರು ಆ ದೇವರ ವಾಕ್ಯವನ್ನು ತಮ್ಮ ಜೀವನದಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಆತನೇ ನನ್ನ ನಿಜವಾಗಿಯೂ ಸಹೋದರ, ಆತನೇ ಸಹೋದರಿ, ಆತನೇ ನನ್ನ ತಾಯಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಆ ದೇವರ ಕುಟುಂಬಕ್ಕೆ ನಮಗೂ ಕೂಡ ಆಹ್ವಾನವನ್ನು ನೀಡ್ತಾ ಇದ್ದಾರೆ. ಅದೇ ಪ್ರಭು ಯೇಸು ಕ್ರಿಸ್ತರು. ನಾವು ದೇವರ ವಾಕ್ಯವನ್ನು ಕೇಳಬೇಕು. ಆ ದೇವರ ವಾಕ್ಯವನ್ನು ಕೇಳಿದಂಥ ನಾವು ಅದಕ್ಕೆ ಅನುಸಾರವಾಗಿ ನಡೆಯಬೇಕು. ಇದೇ ನಮಗೆ ನೀಡುವಂತಹ ವಿಶೇಷವಾದ ಆಮಂತ್ರಣ. ಲೂಕನು ಬರೆದಂತಹ 6ನೆಯ ಅಧ್ಯಾಯ 46ರಿಂದ 49 ವಾಕ್ಯಗಳು ಹೀಗಿವೆ. ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುತ್ತೀರಿ, ಆದರೆ ನನ್ನ ಮಾತಿನಂತೆ ನಡೆಯುವುದಿಲ್ಲ. ಯಾಕೆ?
ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವವನು ಎಂಥವನಿಗೆ ಸಮಾನನೆಂದು ನಾನು ಹೇಳುತ್ತೇನೆ. ಆಳವಾಗಿ ಅಡಿಪಾಯವನ್ನು ತೆಗೆದು ಬಂಡೆಕಲ್ಲಿನ ಮೇಲೆ ಅಸ್ಥಿವಾರವನ್ನು ಹಾಕಿ ಮನೆ ಕಟ್ಟುವ ಆತನಿಗೆ ಸಮಾನನು. ಹುಚ್ಚು ಹೊಳೆ ಬಂತು, ಆ ಮನೆಗೆ ಹೊಡೆಯಿತು, ಅದು ಕದಲಲಿಲ್ಲ. ದೇವರ ವಾಕ್ಯವನ್ನು ಕೇಳಿ ನಿಜವಾಗಿಯೂ ಅದರಂತೆ ಬಾಳುವವನು ಬಂಡೆಕಲ್ಲಿನ ಮೇಲೆ ತನ್ನ ಮನೆಯನ್ನು ಕಟ್ಟಿದ ಹಾಗೆ. ಇನ್ನು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯದೇ ಇದ್ದವನು ಎಂಥವನಿಗೆ ಸಮಾನನು. ಆತನು ಬರೀ ನೆಲದ ಮೇಲೆ ಅಡಿಪಾಯವನ್ನು ಹಾಕಿ ಅಸ್ಥಿವಾರವನ್ನು ಹಾಕಿದ. ಹುಚ್ಚು ಹೊಳೆ ಬಂದು ಹೊಡೆಯಿತು, ಎಲ್ಲವೂ ನಾಶವಾಯಿತು. ಆ ಮನೆಗೆ ಬಂದಂತಹ ಪತನವು ವಿಪರೀತವಾಯಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತಾಯನು ಬರೆದಂಥ 21ನೇ ಅಧ್ಯಾಯ 28ರಿಂದ 31 ವಾಕ್ಯಗಳು ಹೀಗಂತವೆ. ಅಲ್ಲಿ ಒಬ್ಬ ತಂದೆ ಇದ್ದ. ಆ ತಂದೆಗೆ 2 ಮಕ್ಕಳಿದ್ದರು. ಒಂದು ದಿವಸ ಬೆಳಿಗ್ಗೆ ಎದ್ದು ಆ ತಂದೆಯು ಒಬ್ಬ ಮಗನನ್ನ ಕರೆದ ಮತ್ತು ಹೇಳಿದ, ಮಗನೇ, ಈ ಹೊತ್ತು ದ್ರಾಕ್ಷಿ ತೋಟಕ್ಕೆ ಹೋಗು ಮತ್ತು ಅಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಬಾ ಎಂಬುದಾಗಿ. ಒಬ್ಬನು ಏನಂದ, ಈಗೋ ಹೋಗುತ್ತೇನಪ್ಪ ಅಂದ. ಆದರೆ ಅಲ್ಲೇ ಮಲಗಿಬಿಟ್ಟ, ಹೋಗಲೇ ಇಲ್ಲ. ಈತನು ಹೋಗಲಿಲ್ಲ ಎಂಬುದಾಗಿ ಇನ್ನೊಬ್ಬ ಮಗನನ್ನ ಆತನು ಕರೆದ, ಮಗನೇ, ನೀನಾದರೂ ಹೋಗಿ ದ್ರಾಕ್ಷಾ ತೋಟದಲ್ಲಿ ಆ ಕೆಲಸವನ್ನೇ ಮಾಡಿಕೊಂಡು ಬಾ ಎಂಬುದಾಗಿ. ಆತನು ನಾನು ಹೋಗಲ್ಲ ಅಂದ. ಕೊನೆಗಂತೂ ಹೋಗಿ ಕೆಲಸವನ್ನು ಪೂರೈಸಿಕೊಂಡು ಬಂದ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ಹೋಗ್ತೇನೆ ಅಂತ ಹೋಗದೇ ಇರುವ ಬದಲು ನಾನು ಹೋಗಲ್ಲ ಅಂತ ಹೇಳಿ ಕೊನೆಗಂತೂ ಹೋಗಿ ಆ ಕೆಲಸವನ್ನು ಮುಗಿಸ್ಕೊಂಡು ಬಂದ. ಈತನೇ ನಿಜವಾಗಿಯೂ ಒಳ್ಳೆಯ ವ್ಯಕ್ತಿ, ಸಾಮ್ರಾಜ್ಯಕ್ಕೆ ಕರೆದಂಥ ವ್ಯಕ್ತಿ ಎಂಬುದಾಗಿ ಹೊಗಳ್ತಾರೆ. ಇನ್ನು ಪ್ರಭು ಯೇಸು ಕ್ರಿಸ್ತರು ಹೇಳದೇ ಇದ್ದಂಥ ಈ ಸಾಮರ್ಥ್ಯವನ್ನು ಸ್ವಲ್ಪ ಮುಂದುವರಿಸಿಕೊಂಡು ನಾನೇ ಇನ್ನೂ 2 ಮಕ್ಕಳನ್ನು ಕೂಡಿಸಿ ಇವತ್ತು ನಿಮಗೆ ಹೇಳಬೇಕಾಗತ್ತೆ. ಆತನು 2ನೇ ಮಗನು ನಾನು ಹೋಗಲ್ಲಪ್ಪ ಅಂತ ಹೇಳಿದಕ್ಕೆ 3ನೇ ಮಗನನ್ನು ಕರೆದ ಮತ್ತು ಕೇಳಿದ, ಮಗನೇ ಹೋಗು, ದ್ರಾಕ್ಷಿ ತೋಟಕ್ಕೆ ಹೋಗಿ ಈ ಕೆಲಸವನ್ನು ಮುಗಿಸ್ಕೊಂಡು ಬಾ ಎಂಬುದಾಗಿ ಕರೆದಾಗ ಆತನು ಮುಂದಕ್ಕೆ ಬಂದು, ಅಪ್ಪ ಹೋಗ್ತೇನಪ್ಪ ಅಂತ ಹೇಳಿ ಸಂತೋಷದಿಂದ ತಕ್ಷಣ ಎದ್ದು ತೋಟದ ಕಡೆಗೆ ನಡೆದ. ಆ ಕೆಲಸವನ್ನು ಮಾಡುವುದಕ್ಕೆ ಈಗ ಹೇಳಿ ಯಾರು ಇವರಲ್ಲಿ 3ರಲ್ಲೂ ಒಳ್ಳೆಯವರು? ನಾನು ಹೋಗೋಲ್ಲ ಅಂತ ಹೇಳಿ ಹೋದವನು ಅಥವಾ ನಾನು ಹೋಗ್ತೇನಪ್ಪ ಅಂತ ಹೇಳಿ ತಕ್ಷಣ ಎದ್ದು ಆ ಕೆಲಸವನ್ನು ಪೂರೈಸಿಕೊಂಡು ಬಂದಂಥವನು ನಿಜವಾಗಿಯೂ 3ನೇವನು 2ನೇವನಿಗಿಂತ ಒಳ್ಳೆಯವನು. ಇನ್ನು 4ನೇವರ ಬಗ್ಗೆ ಹೇಳಬೇಕಾಗತ್ತೆ. ಆ ತಂದೆಗೆ 4ನೇ ಮಗಳಿದ್ದಳು. ಅಡುಗೆ ಮನೆಯಲ್ಲಿ ಏನೋ ದುಡಿತಾ ಇದ್ದಳು, ಕೆಲಸ ಮಾಡ್ತಾ ಇದ್ಳು. ಅಪ್ಪ ಬೆಳಿಗ್ಗೆದ್ದು ಒಬ್ಬೊಬ್ಬನೇ ಕರೆದು ಹೋಗಪ್ಪ ಅಂತ ಕೇಳಿ ಬೇಡ್ತಾ ಇದ್ದಾನೆ. ಅಂದಾಗ ಅವಳಿಗೆ ತಿಳಿಯಿತು ತೋಟದಲ್ಲಿ ಏನೋ ಕೆಲಸ ಇದೆ, ಅದನ್ನು ನಾನೇ ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿ ಅಡುಗೆ ಮನೆಯಿಂದ ಅವಳು ಹೊರಟು ಹೋದ್ಲು. ಹೀಗೆ ಆ ಕೆಲಸವನ್ನು ಮುಗಿಸಿ ಹಿಂದಕ್ಕೆ ಬರಬೇಕಾದ್ರೆ ಈ 3ನೇಯ ತನ್ನ ಅಣ್ಣ ಏನೋ ತೋಟದ ಕಡೆಗೆ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದಾಗ, ನಾನೇನೋ ಅಪ್ಪ ಏನೋ ಕೆಲಸ ಹೇಳಿದ್ದಾನೆ ತೋಟದಲ್ಲಿ, ಅದನ್ನು ಮಾಡ್ಕೊಂಡು ಬರ್ತೇನೆ ಅಂತ ಹೊರಟೆ ಎಂಬುದಾಗಿ ಹೇಳ್ದ. ಆಗ ತಂಗಿಯು ಹೇಳಿದ್ಲು, ಅದನ್ನು ಈಗಾಗಲೇ ನಾನು ಮುಗಿಸ್ಕೊಂಡು ಬಂದಿದ್ದೇನೆ, ನಡಿ ಹಿಂದಕ್ಕೆ ಹೋಗೋಣ ಅಂತ ಹೇಳಿ ಆತನನ್ನು ಕರೆದು ಮನೆಗೆ ಹಿಂದಕ್ಕೆ ಬಂದಳು. ಆ 4ನೇಯ ತನ್ನ ಮಗಳಿಗೆ ಅಪ್ಪ ಕರೆದೇ ಇಲ್ಲ. ಆ 4ನೇಯ ಮಗುವಿಗೆ ಆತನು ಯಾವುದೇ ಕೆಲಸವನ್ನು ಹೇಳಲೇ ಇಲ್ಲ. ಆದರೂ ಕೂಡ ದೇವರ ಆ ತಂದೆಯ ಚಿತ್ತ ಏನಿದೆ, ಆ ತಂದೆಯ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಕೇಳುವ ಮೊದಲೇ ಅರಿತು ಅದನ್ನು ಪೂರೈಸಿಕೊಂಡು ಬಂದಿದ್ದು ಆಕೆಯಾಗಿದ್ದಳು. ಈಗ ಹೇಳಿ 3ನೇಯವನು ಹೌದಪ್ಪ ಹೋಗ್ತೇನೆ ಅಂತ ಹೇಳಿ ಸಂತೋಷದಿಂದ ನಡೆದವನು ಅವನೇನೋ ವಿಶೇಷವಾದ ವ್ಯಕ್ತಿ, ಅಥವಾ ಈಕೆಯು ಆ ತಂದೆಯ ಚಿತ್ತ ಏನಿದೆ ಎಂಬುದಾಗಿ ಅರ್ಥ ಮಾಡಿಕೊಂಡು ದೇವರ ಆ ಚಿತ್ತದ ಪ್ರಕಾರ ನಡೆದಂಥವಳು ನಿಜವಾಗಿಯೂ ಮೇಲು. ಪ್ರೀತಿಯ ಸಹೋದರ ಸಹೋದರಿಯರೇ, ಅನುಕರಣ ಅಂದರೆ ಅದು ದೇವರ ವಾಕ್ಯಕ್ಕೆ ನಾವು ಬದ್ಧರಾಗಿ ನಡೆಯುವುದಂದರೆ ಇದೆ. ದೇವರ ವಾಕ್ಯ ಪ್ರತಿಯೊಂದು ಸಾರಿ ನಮ್ಮನ್ನು ಎಬ್ಬಿಸಬೇಕಾಗಿಲ್ಲ. ಕೇಳಿದಂಥ ವಾಕ್ಯವನ್ನು ನಾವು ನಿಜವಾಗಿಯೂ ಅರ್ಥ ಮಾಡಿಕೊಂಡು ಅದಕ್ಕೆ ಅನುಸಾರವಾಗಿ ನಮ್ಮ ಜೀವನವನ್ನು ನಾವು ನಡೆಸಿದರೆ ಖಂಡಿತವಾಗಿಯೂ ಕೆಲವೊಂದು ಸಾರಿ 30% ಆಗಿರ್ಬೋದು, ಇನ್ನೊಂದು ಕೆಲವು ಸಾರಿ 60% ಆಗಿರ್ಬೋದು, ಕೆಲವೊಂದು ಸಾರಿ 100ಕ್ಕೆ 100% ಅದು ನಮ್ಮಲ್ಲಿ ಫಲ ನೀಡುವುದು. ಹಾಗಾದರೆ ಇಂಥ ಫಲ ನೀಡಬೇಕಾದ್ರೆ
ನಮ್ಮಲ್ಲಿ ಶುದ್ಧ ಮನಸ್ಸಿದ್ದಿರಬೇಕು, ಆ ಫಲವತ್ತಾದ ಹದವಾದ ಮಣ್ಣಿದ್ದಿರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಫ್ರಾನ್ಸಿಸ್ ಅಸಿಸಿಯವರ ಬಗ್ಗೆ ಖಂಡಿತವಾಗಿಯೂ ನೀವು ಕೇಳಿದ್ದೀರಿ. ಒಂದು ದಿವಸ ಫ್ರಾನ್ಸಿಸ್ ಅಸಿಸಿಯವರು ತಮ್ಮ ಮಠದಿಂದ ಅಲ್ಲೇ ಇದ್ದಂಥ ಇನ್ನೊಬ್ಬ ನವ ಸನ್ಯಾಸಿಯನ್ನು ಕುರಿತು ಹೇಳಿದ, ನೋಡು, ನಾಳೆ ನಾವಿಬ್ಬರೂ ಕೂಡ ನಗರಕ್ಕೆ ಹೋಗೋಣ, ಅಲ್ಲಿ ನಗರದ ಬೀದಿಗಳಲ್ಲಿ ಹೋಗಿ ನಾವು ಪ್ರಬೋಧನೆಯನ್ನು ನೀಡುವುದಕ್ಕಿದೆ ಅಂತ ಹೇಳಿ ಮೊದಲನೇ ದಿವಸ ಆತನನ್ನು ಹೇಳಿಬಿಟ್ಟ. ಬೆಳಿಗ್ಗೆ ಈ ನವ ಸನ್ಯಾಸಿಯಾದರೋ ಸಿದ್ಧನಾದ. ಇಬ್ಬರೂ ಕೂಡಿ ನಡೆದರು, ಕಾಲ್ನಡಿಗೆಯಿಂದ ನಗರವನ್ನು ಸೇರಿದರು. ನಗರದಲ್ಲಿ ಬೀದಿಗಳಲ್ಲಿ ಇವರು ಕೈಯಲ್ಲಿ ಜಪಸರವನ್ನು ಇಟ್ಟುಕೊಂಡು ನಡೆಯುವುದಕ್ಕೆ ಪ್ರಾರಂಭ ಮಾಡಿದರು. ಜಪವನ್ನು ಹೇಳಿದರು. ಅಲ್ಲಲ್ಲಿ ನಿಂತು ಅವರು ಮೊಣಕಾಲೂರಿ ಕೈ ಮೇಲೆ ಹಾಕಿ ಪ್ರಾರ್ಥನೆಯಲ್ಲಿ ತೊಡಗಿದರು. ಜನರೇನಾದರೂ ಅವರಿಗೆ ಊಟ ತಿಂಡಿಯನ್ನು ಕೊಟ್ಟಿದ್ದಲ್ಲಿ ಅದರಲ್ಲಿ ಸ್ವಲ್ಪವನ್ನು ಮಾತ್ರ ತಿಂದು ಉಳಿದಿರುವುದನ್ನು ಭಿಕ್ಷುಕರಿಗೆ ನೀಡ್ತಾ ಹೋದರು. ಜನರೆಲ್ಲರೂ ಇವರನ್ನೇ ನೋಡಹತ್ತಿದರು. ಸಂಜೆಯ ಸಮಯ, ಎಲ್ಲ ಬೀದಿಗಳನ್ನು ದಾಟಿ ಹೋದ್ಮೇಲೆ ಸಂಜೆಯ ಸಮಯದಲ್ಲಿ ಇನ್ನೂ ನಾವು ಮನೆಗೆ ಹೋಗೋಣ, ಕತ್ತಲೆ ಆಯಿತು ಎಂದು ಹೇಳಿದರು ಫ್ರಾನ್ಸಿಸ್ ಅಸಿಸಿ ಅವರು ಈ ನವ ಸನ್ಯಾಸಿಗೆ. ಆಗ ಈ ಸನ್ಯಾಸಿಯು ಕೇಳಿದ, ಸ್ವಾಮಿ, ನೀವು ನನ್ನನ್ನು ಕರೆದು ಪ್ರಬೋಧನೆ ಮಾಡುವುದಕ್ಕಿದೆ ಎಂಬುದಾಗಿ ಕರೆದುಕೊಂಡು ಬಂದಿದ್ದೀರಿ, ಆದರೆ ನೀವಂತೂ ಇವತ್ತು ಪ್ರಬೋಧನೆ ಮಾಡಿಲ್ಲ, ನಾನು ಕೂಡ ಪ್ರಬೋಧನೆ ಮಾಡಿಲ್ಲ, ಯಾಕೆ ಈ ರೀತಿ ಅಂತ ಕೇಳಿದಾಗ ಫ್ರಾನ್ಸಿಸ್ ಅಸಿಸಿ ಅವರು ಕೊಟ್ಟಂಥ ಉತ್ತರ ಇಷ್ಟೇ: ಇಡೀ ದಿವಸ ನಾನು ಮತ್ತು ನೀನು ಮಾಡಿದ್ದೇನೋ, ಇಡೀ ದಿವಸ ನಾನು ಮತ್ತು ನೀನು ಮಾಡಿದ್ದೇನೋ ಪ್ರಬೋಧನೆ ಅಲ್ಲವೇ? ಇಷ್ಟೊಂದು ಜನರು ನಮ್ಮನ್ನು ನೋಡ್ತಾ ಇದ್ರು, ನಾವು ಪ್ರಾರ್ಥನೆ ಮಾಡುವುದನ್ನು, ನಾವು ದಾನ ಧರ್ಮ ನೀಡುವುದನ್ನು ನೋಡ್ತಾ ಇದ್ರು. ಇದೇ ಪ್ರಬೋಧನೆ, ಇದಕ್ಕಿಂತ ಮಿಗಿಲಾದ ಇನ್ನೊಂದು ಪ್ರಾರ್ಥನೆ ಇಲ್ಲ ಅಂತ ಹೇಳಿದಂಥ ಫ್ರಾನ್ಸಿಸ್ ಅಸಿಸಿ ಅವರು ಆ ದಿವಸ ಪ್ರಬೋಧಕರಿಗೆ ಒಂದು ಮಹಾವಾಕ್ಯವನ್ನು ಅವರು ಬಿಟ್ಟುಕೊಡ್ತಾ ಇದ್ದಾರೆ. ಪ್ರಬೋಧಕರಿಗೆ ಮಹಾವಾಕ್ಯವನ್ನು ಅವರು ನೀಡ್ತಾ ಇದ್ದಾರೆ. ಅವ್ರು ಹೇಳಿದಂಥ ಮಾತೇನು? ಎಲ್ಲ ಕಾಲದಲ್ಲೂ ಎಲ್ಲ ಸಮಯದಲ್ಲೂ ದೇವರ ಪ್ರಬೋಧನೆಯನ್ನು ಮಾಡು, ಅವಶ್ಯಕತೆ ಇದ್ದಲ್ಲಿ ಮಾತ್ರ ವಾಕ್ಯಗಳನ್ನು ಬಳಸು, ಮಾತನ್ನು ಬಳಸು. ಇಡೀ ನಿನ್ನ ಜೀವನದಲ್ಲಿ ಎಲ್ಲ ಸಮಯದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ದೇವರ ವಾಕ್ಯವನ್ನು ಪ್ರಬೋಧನೆ ಮಾಡು. ಮಾತಿನ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾತನ್ನು ಬಳಸು. ಅಂದರೆ ನಿನ್ನ ಇಡೀ ಜೀವನ ಪ್ರಬೋಧನೆಯಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮಲ್ಲಿ ಆಳವಾಗಿ ಬೇರೂರಿದಾಗ ಆಗುವಂಥ ಬದಲಾವಣೆ ಇದು, ಆಗುವಂಥ ಪವಾಡ ಇದು. ನಾವೇ ಪ್ರಬೋಧನೆ ಆಗಬೇಕು. ನಮ್ಮ ಜೀವನ, ನಾವು ನಡೆಯುವಂಥ ರೀತಿ, ನಮ್ಮ ನಡುಗೆ ತೊಡುಗೆಗಳು, ನಾವು ಇಟ್ಟುಕೊಂಡಂಥ ಗುರಿ ಉದ್ದೇಶಗಳು, ನಾವು ಮಾಡುವಂಥ ಕೆಲಸ ಕಾರ್ಯಗಳು ಪ್ರತಿಯೊಂದು ಕೂಡ ದೇವರ ವಾಕ್ಯವನ್ನೇ ಬೋಧಿಸ್ತಾ ಇದ್ದಿರಬೇಕು. ನಮ್ಮನ್ನು ನೋಡಿದಂಥವ್ರು ಹೇಳಬೇಕು, ಇವರು ನಿಜವಾಗಿಯೂ ಪ್ರಭು ಯೇಸು ಕ್ರಿಸ್ತರ ಸಂಬಂಧಿಕ, ಏನೋ ಈತನು ಪ್ರಭು ಕ್ರಿಸ್ತರ ಹಾಗೆ ಕಾಣ್ತಾ ಇದ್ದಾನೆ ಎಂಬುದಾಗಿ ಹೇಳಬೇಕು ವಿನಾ ಈತನು ಯಾರು ಎಂಬುದಾಗಿ ಪ್ರಶ್ನೆಯನ್ನು ಕೇಳುವುದಕ್ಕೆ ಕೂಡದು. ಆ ರೀತಿಯಲ್ಲಿ ನಾವು ದೇವರನ್ನು, ಪ್ರಭು ಯೇಸು ಕ್ರಿಸ್ತರನ್ನೇ ಪ್ರತಿಬಿಂಬಿಸಬೇಕಾದ್ರೆ ಖಂಡಿತವಾಗಿಯೂ ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ಅವಕಾಶ ಮಾಡಿಕೊಡ್ಬೇಕು. ಇಂಥ ವಿಶೇಷವಾದ ಭಾಗ್ಯವು ನಮಗೆಲ್ಲರಿಗೂ ಸಿಗಲೆಂದು ಈ ದಿವ್ಯ ಬಲಿ ಪೂಜೆಯ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಆಮೆನ್. ಐಕ್ಯತೆಯ ಅಧಿಕರಿಸು ಹೇ ಪಿತನೇ, ಬಂದಿಹೆವು ಕಾಣಿಕೆಯ ತಂದಿಹೆವು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬೇಲೆಯು ಸರ್ವಶಕ್ತ ದೇವಪಿತನಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಕರ್ತರು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಕರ್ತರೇ, ಈ ಬಲಿ ವಸ್ತುಗಳನ್ನು ಆದರದಿಂದ ಈಕ್ಷಿಸಿರಿ. ಸಾಂಸ್ಕಾರಿಕವಾಗಿ ನಾವು ಆಚರಿಸುತ್ತಿರುವ ಈ ನಿಮ್ಮ ಕುಮಾರರ ಪೂಜ್ಯ ಯಾತನೆ ಮತ್ತು ಮರಣದ ಫಲವನ್ನು ನಾವು ಆಧ್ಯಾತ್ಮಿಕವಾಗಿ ಪಡೆಯುವಂತಾಗಲಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಕರ್ತರೇ, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವೆಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಕ್ರಿಸ್ತರು ತಮ್ಮ ಜನದಿಂದ ನಮಗೆ ಪುನರ್ಜೀವ ಕೊಟ್ಟಿದ್ದಾರೆ, ಯಾತನೆಯಿಂದ ಪಾಪ ಕ್ಷಮೆ ನೀಡಿದ್ದಾರೆ, ಪುನರುತ್ಥಾನದಿಂದ ಅಮರ ಜೀವವನ್ನಿತ್ತಿದ್ದಾರೆ, ಸ್ವರ್ಗಾರೋಹಣದಿಂದ ಸ್ವರ್ಗದ ಬಾಗಿಲನ್ನು ತೆರೆದಿದ್ದಾರೆ. ಆದುದರಿಂದ ದೂತ ಸಂತರ ಸಮೂಹದೊಡನೆ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತಾ ನಿರಂತರವಾಗಿ ನಾವು ಹಾಡುವುದೇನೆಂದರೆ, ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೇ, ಸೈನ್ಯ ಗಣಗಳೊಡೆಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ. ಸ್ವರ್ಗ ಭೂಮಿಯಳು ತುಂಬಿದೆ ನಿನ್ನ ಮಹಿಮೆ ಶೋಭೆಯು, ಸ್ವರ್ಗ ಭೂಮಿಯ ತುಂಬಿದೆ ನಿನ್ನ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರ ಶಿವನಿದರು, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ತಂದೆಯೇ, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಬಲಿ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರ ಪ್ರಭೆಯನ್ನು ಬೀರಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಇವು ನಮ್ಮ ಕರ್ತ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ, ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ, ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ, ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಯೇಸು ಕ್ರಿಸ್ತನೇ, ನಿಮ್ಮ ಮರಣವನ್ನು ಸಾರುತ್ತೇವೆ, ನಿಮ್ಮ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ನಿಮ್ಮ ಪುನರ
ಆದುದರಿಂದ ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮರಣವನ್ನು ಪುನರುತ್ಥಾನವನ್ನು ಸ್ಮರಿಸಿಕೊಳ್ಳುತ್ತಾ ಜೀವದಾಯಕ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಎಣಿಸುವುದಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಐಕ್ಯಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಂದೆಯೇ, ವಿಶ್ವವ್ಯಾಪ್ತಿಯಾಗಿರುವ ನಿಮ್ಮ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಎಲಾಯ್ಷಸ್ ಅವರೊಂದಿಗೂ ಸಕಲ ಗುರುಗಳೊಂದಿಗೂ ನಿಮ್ಮ ಧರ್ಮಸಭೆಯು ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ತಂದೆ, ಪುನರುತ್ಥಾನವಾಗುವೆವು ಎಂಬ ನಿರೀಕ್ಷೆಯೊಂದಿಗೆ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರ ಸಹೋದರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ತಂದೆ, ನಮ್ಮ ಮೇಲೆಯೂ ತಾವು ದಯತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ನಿಮಗೆ ಮೆಚ್ಚುವಂತೆ ಬಾಳಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರಾಜ್ಞೆಯಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಆಳುತ್ತಿರುವ ತಂದೆಯೇ ಜಗದೀಶನೇ, ಶಾಂತಿದಾಮದೆ ನಿನ್ನ ನಾಮ ಪುನೀತವಾಗಲಿ ದೇವನೇ, ಸ್ವರ್ಗ ರಾಜ್ಯವ ಆಳುತ್ತಿರುವ ತಂದೆಯೇ ಜಗದೀಶನೇ, ದರೆಯುವಾಗಲಿ ನಿನ್ನ ರಾಜ, ನಿನ್ನ ಆಣತಿ ನಡೆಯಲಿ, ಮೇಲೆ ಇರುವ ಲೋಕದಂತೆ ಭೂಮಿ ಸ್ವರ್ಗವೇ ಆಗಲಿ, ಸ್ವರ್ಗ ರಾಜ್ಯವ ಆಳುತ್ತಿರುವ ತಂದೆಯೇ ಜಗದೀಶನೇ, ಹಸಿವ ಇಂಗಿಸಿ ಕರುಣಿಸೆಮ್ಮನು, ಕೈದ ಪಾಪ ನಂಗಿಸೆಮ್ಮನು, ನಮಗೆ ಕೇಳಲು ಬಗೆವ ಜನರನ್ನು ಕ್ಷಮಿಸುವುದು ನಾವವರನು, ಸ್ವರ್ಗ ರಾಜ್ಯವ ಆಳುತ್ತಿರುವ ತಂದೆಯೇ ಜಗದೀಶನೇ, ದುರಾಶೆಯಿಂದ ದೂರಕ್ಕೆ ಕೈ ಹಿಡಿದು ನಡೆಸು ಎಮ್ಮನು, ದುಷ್ಟ ಶಕ್ತಿಯ ಬಂಧದಿಂದ ವಿಮುಕ್ತಿಗೊಳಿಸು ನಮ್ಮನು, ಸ್ವರ್ಗ ರಾಜ್ಯವ ಆಳುತ್ತಿರುವ ತಂದೆಯೇ ಜಗದೀಶನೇ, ಶಾಂತಿನಾಥನೇ ನಿನ್ನ ನಾಮ ಪುನೀತವಾಗಲಿ ದೇವನೇ,
ಕರ್ತರೆ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಕರ್ತ ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೆ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರ ಶಾಂತಿ ಸದಾ ನಿಮ್ಮೊಡನೆ ಇರಲಿ. ನಗುಮೊಗದಿಂದ ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ, ಲೋಕದ ಪಾಪಗಳನ್ನು ಪರಿಹರಿಸಲು ಬಂದಂತಹ ಪ್ರಭು ಯೇಸು ಕ್ರಿಸ್ತರು ದೇವರ ಕುರಿಮರಿ, ಜೀವ ನೀಡುವಂಥ ರೊಟ್ಟಿ, ಜೀವ ನೀಡುವಂಥ ದೇವರ ವಾಕ್ಯ ಇವರೇ. ಇವರ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ತಮ್ಮನ್ನು ಸ್ವೀಕರಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನಾನು ಸ್ವಸ್ಥನಾಗುವೆನು. आता ख्रिस्त प्रसाद स्वीकार करसो वेळ सलान येऊन ख्रिस्त प्रसाद जिबेर सेविजई म्हणो विनंती. ಈಗ ಪರಮಪ್ರಸಾದದ ಸ್ವೀಕರಿಸುವ ಸಮಯ. ಪರಮಪ್ರಸಾದವನ್ನು ನಾಲಿಗೆಯ ಮೇಲೆ ಸ್ವೀಕರಿಸಬೇಕಾಗಿ ವಿನಂತಿ. ಪರಮಪ್ರಸಾದದ ಒಂದು ಸಂಸ್ಕಾರ ಕೇವಲ ಕಥೋಲಿಕ ಕ್ರೈಸ್ತರು ಮಾತ್ರ ಸ್ವೀಕರಿಸಲು ಸಾಲಿನಲ್ಲಿ ಬರುವುದು. ಉಳಿದವರು ತಮ್ಮ ತಮ್ಮ ಆಸನದಲ್ಲಿ ಇದ್ದು ಗೀತೆಗಳನ್ನು ಹಾಡಿ ದೇವರನ್ನು ಸ್ತುತಿಸುವುದು. ಅಸ್ವಸ್ಥರು ನಿಮಗೆ ಪರಮಪ್ರಸಾದ ಸ್ವೀಕಾರ ಮಾಡಲು ಸಾಲಿನಲ್ಲಿ ಬರಲು ಆಗದಿದ್ದಲ್ಲಿ ನೀವಿದ್ದಲ್ಲಿ ಪರಮಪ್ರಸಾದ ವಿತರಿಸಲಾಗುವುದು. ಸ್ವಯಂ ಸೇವಕರ ಸಹಾಯ ಪಡೆಯಿರಿ.
ತುಂಬಿದೆ. ಬಂದು ಎನ್ನ ಆತ್ಮದಿ ತಂಗು ದೇವನೇ, ಬಂದು ಎನ್ನ ಆತ್ಮದಿ ತಂಗು ದೇವನೇ. ಇದುವೆ ನಿನಗೆ ಮಾಡುವೆ ಎನ್ನ ದೀನ ಪ್ರಾರ್ಥನೆ, ಇದುವೆ ನಿನಗೆ ಮಾಡುವೆ ಎನ್ನ ದೀನ ಪ್ರಾರ್ಥನೆ. ಎನ್ನ ದೇವನೇ ನಿನ್ನ ಕರೆಯುವೆ, ಆತ್ಮದೇಗುಲ ನಾ ತೆರೆಯುವೆ. ನಿನಗೆ ಸ್ವಾಗತ ಎಂದು ಬಯಸುವೆ, ನೀನೆ ನನ್ನ ಸರ್ವ ಎಂದು ಶಿರವ ಬಾಗುವೆ. ನೀನೆ ನನ್ನ ಸರ್ವ ಎಂದು ಶಿರವ ಬಾಗುವೆ. ಅಂಧಕಾರವು ಎನ್ನ ಆತ್ಮ ತುಂಬಿದೆ, ಜ್ಯೋತಿ ಪೊರೆಯುತ್ತ ಎನ್ನ ತನುವ ಬೆಳಗಿದೆ. ಅಂಧಕಾರವು ಎನ್ನ ಆತ್ಮ ತುಂಬಿದೆ, ಜ್ಯೋತಿ ಪೊರೆಯುತ್ತ ಎನ್ನ ತನುವ ಬೆಳಗಿದೆ. ನಿನ್ನ ಹಾದಿ ನಡೆಯುತ್ತ ನಿನ್ನ ಸೇರುವೆ, ನಿನ್ನ ಹಾದಿ ನಡೆಯುತ್ತ ನಿನ್ನ ಸೇರುವೆ. ಪರರ ಬಾಳು ಬೆಳಗಲು ನೆರವ ಬೇಡುವೆ, ಪರರ ಬಾಳು ಬೆಳಗಲು ನೆರವ ಬೇಡುವೆ. ಎನ್ನ ದೇವನೇ ನಿನ್ನ ಕರೆಯುವೆ, ಆತ್ಮದೇಗುಲ ನಾ ತೆರೆಯುವೆ. ನಿನಗೆ ಸ್ವಾಗತ ಎಂದು ಬಯಸುವೆ, ನೀನೆ ನನ್ನ ಸರ್ವ ಎಂದು ಶಿರವ ಬಾಗುವೆ. ನೀನೆ ನನ್ನ ಸರ್ವ ಎಂದು ಶಿರವ ಬಾಗುವೆ. विश्वास मोजो तुझे दाई, तुझो मोग सोमिया मुझे दाई. विश्वास मोजो तुझे दाई, तुझो मोग सोमिया मुझे दाई. विश्वास मोजो तुझे दाई, तुझो मोग सोम्या मुझे दाई. तुझे संगी सोम्या सलोता, तुझे तै मोगान जिएता. तुझे संगी सोम्या सलोता, तुझे तै मोगान जिएता. विश्वास मुझो तुझे तै, तुझो मोग सोम्या मुझे तै. विश्वास मुझो तुझे तै, तुझो मोग सोम्या मुझे तै.
ಪ್ರಾರ್ಥಿಸೋಣ. ಪ್ರಭುವೇ, ದಿವ್ಯ ದಾನದಿಂದ ಪೋಷಿತರಾದ ನಾವು ನಿಮ್ಮ ಕರುಣೆಯನ್ನು ಸ್ಮರಿಸುತ್ತಾ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪವಿತ್ರಾತ್ಮ ಭರಿತರಾಗಿ ಸ್ವರ್ಗೀಯ ಶಕ್ತಿಯಿಂದ ಬಲಗೊಂಡ ನಾವು ನಿಮಗೆ ಸದಾ ಪ್ರಾಮಾಣಿಕರಾಗಿ ನಡೆದುಕೊಳ್ಳುವಂತೆ ಅನುಗ್ರಹಿಸಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಹೃದಯದಲ್ಲಿ ಬಿದ್ದಂಥ ದೇವರ ವಾಕ್ಯ ಮೊಳಕೆಯೊಡೆದು 30, 60, 100ರಷ್ಟು ಫಲ ನೀಡಬೇಕಾಗಿದ್ದರೆ ನಾವು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಯಾಸನ ಮತ್ತು ಅನುಕರಣ ಮಾಡಬೇಕಂತ ಅತ್ಯುತ್ತಮವಾದ ರೀತಿಯಲ್ಲಿ ಇವತ್ತಿನ ಪ್ರವಚನವನ್ನು ನಮಗೆ ನೀಡಿ ಬಲಿಪೂಜೆಯನ್ನು ಅರ್ಪಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೃದಯಾಂತಳದಿಂದ ಧರ್ಮಾಧ್ಯಕ್ಷರೇ ನಿಮಗೆ ಧನ್ಯವಾದ ಹೇಳುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Gesù tu has svegliato Marta. Perché Gesù tu has svegliato Marta. Perché tu casa, apri tu casa, bata anisada. Perché tu casa, apri tu casa. Gesù tu has svegliato Marta. Perché Gesù tu has svegliato Marta.